ಇದು ಕಲೆಯ ನಾಡು, ಪ್ರತಿಭೆಗಳ ತವರೂರು. ಜೊತೆಗೆ ಕಲೆಗೆ ಬೆಲೆ ಕೊಡುವುದರೊಂದಿಗೆ ಹೊಸ ಪ್ರತಿಭೆಗಳ ಅನಾವರಣಕ್ಕೆ ಕರಾವಳಿಯಲ್ಲಿ ನೆಲೆಸಲ್ಪಟ್ಟ ಶ್ರೀ ಭೂತನಾಥೇಶ್ವರನ ಸನ್ನಿಧಿ ಸಜ್ಜಾಗಿದೆ. ಜೊತೆಗೆ ಹೊಸ ಕಲಾವಿದರ ಮುನ್ನುಡಿಗೆ ಆಶಾಕಿರಣವಾಗಿದೆ. ಸದ್ಯಕ್ಕೆ ಈ ವೇದಿಕೆಗೆ ಬರ್ತಾ ಇರೋದು ವಿಶ್ವವಿಖ್ಯಾತ ಪ್ರಸಿದ್ಧ ಶ್ರೀಕೃಷ್ಣನ ಪುಣ್ಯಕ್ಷೇತ್ರವಾದ ಅಷ್ಟ ಮಠಗಳ ಬೀಡು ಎಂದೆನಿಸಿಕೊಂಡ ಉಡುಪಿಯಿಂದ. ನಮಸ್ಕಾರ, ನಾನು ಐರಾಚಾರ್ಯ. ಸುಸಂಸ್ಕೃತ ಸಂಗೀತ ಕುಟುಂಬದಿಂದ ಬಂದಂತಹ ಕಲಾವಿದೆ ಈಕೆ. ಶ್ರೀಕೃಷ್ಣನೆಂದರೆ ಈಕೆಗೆ ಪಂಚಪ್ರಾಣ. ಅಮ್ಮ ಕೇಳೋದು ಪದ್ಯ ಕೇಳಿ 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 ನನಗೂ ಹಾಡಬೇಕು ಅಂತ ಅನಿಸ್ತಾ ಇತ್ತು. ನಾನು ತುಂಬ ಹಠ ಮಾಡ್ತಾಯಿದ್ದೆ ಸಣ್ಣದಿರುವಾಗ, ನನಗೆ ಮ್ಯೂಸಿಕ್ ಕಲಿಬೇಕು ಅಂತ ಹೇಳ್ಕೊಂಡು. ಹಾಗೂ ನನ್ನ ಸರ್ ವಿಠಲ್ ದಾಸ್ ಭಟ್ ಎನ್ನುವರು ತುಂಬ ನಂಗೆ ಸಪೋರ್ಟ್ ಮಾಡ್ತಾರೆ. ಇದಕ್ಕೆ ಹೋಗು ಅಂತ ಅವರೇ ಹೇಳಿದ್ದು ಫಸ್ಟಿಗೆ. ನಾನು ಅವ್ರ ಪರ್ಮಿಷನ್ ಕೇಳಿದಾಗ ಪ್ಲೀಸ್ ಹೋಗು ಅಂತ ಹೇಳಿದರು. ತಾಯಿಗೆ ತಕ್ಕ ಮಗಳಾಗಿ ಮಾತೆಯ ಮಹದಾಸೆಯನ್ನ ನೆರವೇರಿಸುವ ಪ್ರೀತಿಯ ಮಗಳು ಈಕೆ. 9ನೇ ತರಗತಿಯಲ್ಲಿ ಕಲಿಕೆ. 8 ವರ್ಷಗಳಿಂದ ಪಂಡಿತ್ ವಿಠಲ್ ದಾಸ್ ಭಟ್ ಅವರ ಬಳಿ ಹಿಂದೂಸ್ತಾನಿ ಸಂಗೀತದ ಅಭ್ಯಾಸ. ಐರಾ ಸಣ್ಣವಳಿರುವಾಗಲೇ ಒಂಥರ ಯಾವಾಗಲೂ ಮನೆಯಲ್ಲಿ ಒಂದು ಮ್ಯೂಸಿಕ್ಕಿನ ಅಟ್ಮಾಸ್ಫಿಯರ್. ನಾನು ಕ್ಲಾಸಸ್ ಎಲ್ಲ ಮಾಡ್ತೇನೆ, ಹಾಗಾಗಿ ಮಕ್ಕಳು ಬರ್ತಾ ಹೋಗ್ತಾ ಅವಳು ಮ್ಯೂಸಿಕನ್ನೇ ತುಂಬ ಇಷ್ಟಪಡ್ತಿದ್ಲು. ಬಟ್ ಆಗ ಒಂದು ವರ್ಲ್ಡ್ ಸ್ಪೀಚ್ ರೇಡಿಯೋ ಅಂತ ಒಂದು ಚಾನಲ್ ಬರ್ತಾಯಿತ್ತು. ಅದರಲ್ಲಿ ಶ್ರುತಿ, ಗಾಂಧರ್ವಂ ಅಂತ ಬೇರೆ ಬೇರೆ ಚಾನಲ್ಸ್ಗಳು ಬರ್ತಾಯಿತ್ತು, ಕರ್ನಾಟಿಕ್, ಹಿಂದೂಸ್ತಾನಿ ಮ್ಯೂಸಿಕ್ ಎಲ್ಲವೂ. ಸೊ ನಾನು ಯಾವಾಗಲೂ ಆ ಶ್ರುತಿ ಚಾನಲನ್ನು, ಕರ್ನಾಟಿಕ್ ಚಾನಲ್ ಕೇಳ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹಿಂದೂಸ್ತಾನಿ ಮ್ಯೂಸಿಕ್ ಇಂಟ್ರೆಸ್ಟ್ ಇದ್ದದ್ರಿಂದ ಅವರು ಗಾಂಧರ್ವ ಅಂತ ಚಾನಲನ್ನು ಹಾಕ್ತಾಯಿದ್ರು. ಬಟ್ ಅವ್ರು ಸಣ್ಣದಿರುವಾಗಲೂ ಕೇಳಿ ಅದನ್ನೇ ಆಪ್ಟ್ ಮಾಡ್ತಾಯಿದ್ಲು. ಎಸ್ಪೆಷಲಿ ನಿದ್ದೆ ಬರೋ ಹೊತ್ತಲ್ಲಿ ಎಲ್ಲ ನಾನೆಲ್ಲ ಶ್ರುತಿ ಚಾನಲ್ ಹಾಕಿದರೆ ಅದು ಬೇಡ, ನನಗೆ ಗಾಂಧರ್ವನೇ ಹಾಕು, ನನಗೆ ಇಷ್ಟ ಅಂತ ಅವಳ ತೊದಲು ನುಡಿಗಳಲ್ಲಿ ಅದನ್ನೇ ಹೇಳ್ತಾ ಇದ್ಲಿ. ಯಾವಾಗಲೂ ಆಲ್ ದ ಟೈಮ್ ಮನೇಲಿದ್ದಾಗಲೆಲ್ಲ ಆ ಗಾಂಧರ್ವಂ ಹಿಂದೂಸ್ತಾನಿ ಚಾನಲ್ ಹಾಕಿ ಕೂತ್ಕೊಳ್ತಾ ಇದ್ಲು. ಇನ್ಫ್ಯಾಕ್ಟ್ ಅವಳಿಗೆ ಕರ್ನಾಟಿಕ್, ಹಿಂದೂಸ್ತಾನಿ ಅಂತ ಡಿಫ್ರೆನ್ಷಿಯೇಟ್ ಮಾಡದ ಅಷ್ಟು ಸಣ್ಣವಳಿರುವಾಗಲೇ ಅವಳು ಹಿಂದೂಸ್ತಾನಿ ಮ್ಯೂಸಿಕನ್ನೇ ತುಂಬ ಲೈಕ್ ಮಾಡ್ತಾಯಿದ್ಲು. ಆಮೇಲೆ ದ ಇಯರ್ ಆಫ್ 6 ಅವಳಿಗೆ ನಾನು ಸಂಗೀತ ಕಲಿಬೇಕು ಅಂತ ತುಂಬ ಅವಳಾಗೇ ಹಠ ಮಾಡ್ತಾಯಿದ್ಲು. ಅದರೊಟ್ಟಿಗೆ ನಾನು ಕರ್ನಾಟಿಕ್ ಸ್ಟೈಲಲ್ಲಿ ಸ್ವಲ್ಪ ದೇವರನಾಮಗಳನ್ನೆಲ್ಲ ಹೇಳಿಕೊಡ್ತಾ ಇದ್ದೆ. ಸಂಗೀತದಲ್ಲಿ ತಾಯಿ ನನ್ನ ಮೊದಲು ಗುರು. ಅಮ್ಮ ನನಗೆ ಯೂಶ್ವಲಿ ಡಿವೋಷ್ನಲ್ ಸಾಂಗ್ಸ್ ಹೇಳಿಕೊಡ್ತಾ ಇರುವಾಗ ಅದನ್ನು ಆ ಒಂದು ಲೈನ್ ಪರ್ಫೆಕ್ಟ್ ಆಗದೆ ಒಂದು 10 ಸತಿ ಹಾಡ್ತಾರೆ. ಪರ್ಫೆಕ್ಟ್ ಆಗದಿದ್ದರೆ ಸಹ 10 ಸತಿ ಹಾಡಿಸಿ ಪರ್ಫೆಕ್ಟ್ ಮಾಡಿ ನೆಕ್ಸ್ಟ್ ಲೈನಿಗೆ ಹೋಗ್ತಿದ್ರು ಅವರು. ಕೃಷ್ಣ
ಅಮ್ಮ ದೊಡ್ಡ ದೊಡ್ಡ ಕಾನ್ಸರ್ಟ್ಸಿಗೆ ಹೋಗುವಾಗ ನಾನು ಅಮ್ಮನ ಜೊತೆ ಹೋಗ್ತಿದ್ದೆ. ಆವಾಗ ನನಗೆ ಅಮ್ಮ ಅವಳ ಸಾಂಗಲ್ಲಿ ಕ್ರಿಯೇಟಿವಿಟಿ ತರುವಾಗ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ಏನಾಗ್ತದೆ ನೆಕ್ಸ್ಟ್, ಏನು ಹಾಡ್ತಾಳೆ, ಯಾರು ತಪ್ಪಿದರೆ ಒಂಥರ ಹೆದರಿಕೆ ಆಗ್ತಿತ್ತು ನನಗೆ, ಟೆನ್ಷನ್. ಹಾಗೂ ನನಗೆ ಖುಷಿ ಸಹ ಆಗ್ತಿತ್ತು, ಅಮ್ಮ ಅಷ್ಟು ದೊಡ್ಡ ಕಾನ್ಸರ್ಟಿಗೆ ಹೋಗ್ತಾಳೆ, ನನಗೆ ಸಹ ಅಮ್ಮನಾಗೆ ಆಗಬೇಕು ಅಂತ ಉಂಟು. ತಂದೆ, ತಾಯಿ, ಅಜ್ಜ, ಮಾವಂದಿರ ಆಶಾ, ಕಿರಣ ಈಕೆ. ನನ್ನ ಪುಳ್ಳಿ ಐರಾ, ಅವಳಿಗೆ ಸಂಗೀತದಲ್ಲಿ ತುಂಬ ಇಷ್ಟ. ಅವಳು ಸಣ್ಣದಿರುವಾಗಲೇ ಅಮ್ಮನೊಟ್ಟಿಗೆ ಕೂತ್ಕೊಂಡು ಕೇಳ್ತಾ ಇದ್ಲು. ಆದರೆ ಅಮ್ಮ ನಿನಗೆ ಯಾವುದು ಇಷ್ಟ ಅಂತ ಹೇಳಿಕೊಂಡು ಕೇಳುವಾಗ ನನಗೆ ಹಿಂದೂಸ್ತಾನಿಯೇ ಇಷ್ಟ ಅಂತ ಹೇಳಿಕೊಂಡು ಅದರದ್ದೇ ಹಾಗೆ ಪದ ಕೇಳ್ತಾ ಎಲ್ಲ ಇದ್ಲು. ಅವಳ ಜಾತಕದಲ್ಲಿ ಕೂಡ ಅವಳು ತುಂಬ ಸಂಗೀತದಲ್ಲಿ ಮೇಲೆ ಬರ್ತಾಳೆ ಅಂತೇಳಿ ಉಂಟು. ಸ್ಥಳೀಯವಾಗಿ ಹಲವು ವೇದಿಕೆಗಳಲ್ಲಿ ಪ್ರದರ್ಶನ ಕೊಡುತ್ತಿರುವುದರ ಜೊತೆಗೆ ಅನೇಕ ಸ್ಪರ್ಧೆಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಪ್ರಶಸ್ತಿಗಳನ್ನು ಗೆಲ್ಲೋದು, ಕಾರ್ಯಕ್ರಮಗಳನ್ನು ನೀಡುವುದು, ಹಾಗೆ ಅನೇಕರು ಇರ್ಬೋದು. ಆದರೆ ಆಕೆಯ ಪ್ರತಿಭೆಯ ಜೊತೆಗೆ ಆಕೆಗಿರುವಂಥ ಒಂದು ಆಸಕ್ತಿ, ಸಂಗೀತವನ್ನು ಉಸಿರಾಗಿ ಅವಳು ಸ್ವೀಕಾರ ಮಾಡಿದ್ದಾಳೆ. ಅಧ್ಯಯನಕ್ಕೆ ಎಷ್ಟು ಮಹತ್ವ ನೀಡ್ತಾಳ ಅಷ್ಟೇ ಸಂಗೀತಕ್ಕೂ ಮಹತ್ವ ನೀಡ್ತಾ ಇದ್ದಾಳೆ. ಹಿರಿಯ ಗಾಯಕರು, ಸಾಧಕರು ಯಾವ ರೀತಿಯಲ್ಲಿ ಅಹರ್ನಿಶಿ ಸಂಗೀತದಲ್ಲಿ ತೊಡಗಿರ್ತಾರ, ಅದೇ ರೀತಿ ಐರಾಚಾರ್ಯ ಕೂಡ ಬೆಳಗ್ಗಿನಿಂದ ರಾತ್ರಿವರೆಗೆ ಅವಕಾಶ ಸಿಕ್ಕಾಗಲೆಲ್ಲ ಸಂಗೀತ ಸಾಧನೆಯಲ್ಲಿ, ಸೇವೆಯಲ್ಲಿ ತೊಡಗ್ತಾ ಇರ್ತಾರೆ. ತಾಯಿ ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡಿದರೆ ತಾನು ಹಿಂದೂಸ್ತಾನಿ ಸಂಗೀತದಲ್ಲಿ ಮುಂದುವರಿಯುತ್ತೇನೆ ಅಂತಾರೆ ಈ ಐರಾ. ಸಂಗೀತ ಎನ್ನುವುದು ಒಂದು ಗಾಂಧರ್ವ ವಿದ್ಯೆ. ಅದು ಎಲ್ಲರಿಗೂ ಒಲಿಯುವಂತಹ ವಿದ್ಯೆಯಲ್ಲ. ಇದರ ಸಾಧನೆಯಲ್ಲಿ ಮುಂದೆ ಹೋಗಲು ಜನ್ಮಾಂತರದ ಒಂದು ನಂಟು ಬೇಕು ಅಂತ ಹೇಳ್ತಾರೆ. ಈ ಸಂಗೀತದಲ್ಲಿ ನಮ್ಮಲ್ಲಿ ಒಂದು ಹಿರಿಯರಲ್ಲಿ ಒಂದು ಮಾತಿದೆ, ಶಾಪಗ್ರಸ್ತ ಗಂಧರ್ವರೇ ಬಂದು ಮನುಜರಾಗಿ ಹುಟ್ಟಿ ಇಲ್ಲಿ ಸಂಗೀತದ ಕಂಪನ್ನು ಹರಿಸಿ ತಮ್ಮ ಶಾಪ ವಿಮೋಚನೆ ಮಾಡಿಕೊಂಡು ಅವರ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ಒಂದು ಪ್ರತೀತಿ. ಶಿವನ ಡಮರುವಿನಿಂದ ಹೊರಟ ಓಂಕಾರ, ಕೃಷ್ಣನ ಕೊಳಲಿಂದ ಬಂದಂತಹ ಒಂದು ಜೇಂಕಾರ, ಹಾಗೂ ಸಾಮವೇದದ ಸಾಮಗಾನದಿಂದ ಹೊರಟಂತಹ ರಾಗಗಳು, ಲಹರಿಗಳು ಸಂಗೀತದಲ್ಲಿ ವಿಶ್ವದಾದ್ಯಂತ ಪಸರಿಸಿದವು ಎಂಬುದು ನಮ್ಮ ಒಂದು ಹಿರಿಯರ ಹಾಗೂ ಧರ್ಮಶಾಸ್ತ್ರದಲ್ಲಿರುವಂತಹ ಒಂದು ನಂಬಿಕೆ. ಈ ನಿಟ್ಟಿನಲ್ಲಿ ನಾನು ಹೇಳುವುದಾದರೆ ನಮ್ಮ ಮನೆಯ ಐರಾ, ಅವಳು ಒಂದು ರೀತಿಯ ಅಪೂರ್ವ ಸಾಧನೆಯನ್ನು ಮಾಡಿದಂಥವಳು. ಬಾಲ್ಯದಲ್ಲೇ ಮನೆಯಲ್ಲಿ ದಕ್ಷಿಣಾದಿ ಕರ್ನಾಟಕ ಸಂಗೀತದ ಹಿನ್ನೆಲೆ ಇದ್ದರೂ ಕೂಡ ಅವಳು ಮಾತ್ರ ಉತ್ತರಾದಿ ಸಂಗೀತವನ್ನೇ ಆರಿಸಿಕೊಂಡು ಪ್ರಸಿದ್ಧ ಗುರುಗಳಾದಂತಹ ವಿಠ್ಠಲದಾಸ್ ಭಟ್ರು ಇವರ ಮುಖಾಂತರ ಅವರು ಅನನ್ಯವಾಗಿ ಉತ್ತರಾದಿ ಸಂಗೀತದಲ್ಲಿ ತನ್ನ ಸಾಧನೆಯನ್ನು ತೋರ್ಪಡಿಸಲು ಪ್ರಾರಂಭಿಸಿದಳು. ನಾನು ಎಲ್ಲಿಯಾರು ಕಾನ್ಸರ್ಟ್ ಮುಗಿಸಿ ಬರುವಾಗ ಬಂದ ಮೇಲೆ ಮನೇಲಿ ಕೂತ್ಕೊಂಡು, ಅಮ್ಮ ನೀನು ಅದನ್ನು ಹಾಗೆ ಹಾಡ್ತಿರೋ ಒಳ್ಳೆದಿತ್ತು, ಹೀಗೆ ಹಾಡ್ತಿರೋ ಒಳ್ಳೆದಿತ್ತು ಅಂತ ನನ್ನನ್ನು ಎಷ್ಟು ಚೆಂದ ಕ್ರಿಟಿಸೈಸ್ ಮಾಡ್ತಿಲ್ಲ ಅಂದರೆ ಇಟ್ ವಾಸ್ ಆ್ಯಕ್ಚುಲಿ ಪರ್ಫೆಕ್ಟ್. ಅವಳ ಕ್ರಿಟಿಸಿಸಮ್ ಅಷ್ಟು ಪರ್ಫೆಕ್ಟ್ ಆಗಿರ್ತಿತ್ತು. ಹೀಗೆ ಹಾಡಿದ್ರೆ ಸರಿ ಆಗ್ತದ, ಹಾಗೆ ಹಾಡಿದ್ರೆ ಸರಿ ಆಗ್ತದ ಅಂತ ಅವಳ ಕೆಲವು ಟಿಪ್ಸ್ ಬ್ಯೂಟಿಫುಲ್ ಇರ್ತದೆ. ಎಲೆ ಎಲೆಗೆ ಚಿಗುರೋ ತವಕ, ಅಲೆ ಅಲೆಗೆ ಜಿಗಿಯೋ ತವಕ, ಜಗವಿದು ಸಮ್ಮೋಹಕ, ನಗು ನಗುತ್ತಾ ನಡೆಸು ಬದುಕ, ಕೊನೆಯುಸಿರು ಇರುವ ತನಕ, ಕನಸಿರಲಿ ಕೊನೆಯ ತನಕ.
ಈಗ ನಮ್ಮ ಸೂಪರ್ ಸಿಂಗರ್ ಅಂತ ನಮ್ಮ ಟಿ ವಿಯವರು ಆಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಅವಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಇಂಥ ದೊಡ್ಡ ವೇದಿಕೆಗಳಲ್ಲಿ ಹಾಡಿ ಅವಳಿಗೆ ತುಂಬ ಓಪನಿಂಗ್ ಸಿಗ್ಬೋದು ಅಥವಾ ತುಂಬ ಇದರಿಂದ ನಾಲೆಜ್ ಸಿಗ್ಬೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಒಟ್ಟಿನಲ್ಲಿ ಶ್ರೀ ಕೃಷ್ಣನ ಕೃಪೆ ಇರುವ ಈಕೆ ಗಾನ ಸರಸ್ವತಿಯ ಅನುಗ್ರಹಕ್ಕೆ ಪಾತ್ರಳಾಗ್ತಾಳ? ಕಾದ್ ನೋಡೋಣ. तेरी खाली अखियों से जिंद मेरी जागे, धड़कन से तेज दौड़ूं सपनों से आगे. तेरे खाली अखियों से जिंद मेरी जागे, धड़कन से तेज दौड़ूं सपनों से आगे. अब जा लौट जा ये जहाँ छूट जाए संग, प्यार रहे मैं रहूं ना रहूं सजदा तेरा सजदा. दिन रैन करूं ना ही चैन करूं सजदा. ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ನಾನು ಎಲ್ಲಿಯಾದರೂ ಟೆಂಪಲಿಗೆ, ಸ್ಕೂಲಿಗೆ ಎಲ್ಲಿಯಾರು ಹೋದರೆ ನನ್ನನ್ನು ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಾನು, ಯಾಕಂದರೆ ನಮ್ಮ ಸೂಪರ್ ಸಿಂಗರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಬೇರೆ ಏನಲ್ಲ, ನನ್ನ ಮ್ಯೂಸಿಕ್ ಟೀಚರ್ಸ್. ನಾನು ಹಿಂದೂಸ್ತಾನಿ ವಿಠಲ್ ದಾಸ್ ಭಟ್ ಅನ್ನೋರ ಹತ್ರ ಕಲಿತಿದ್ದೇನೆ, ಹಾಗೂ ಡಿವೋಷ್ನಲ್ ಸಾಂಗ್ಸ್ ಅಮ್ಮನ ಹತ್ರ ಕಲಿತಾ ಇದ್ದೇನೆ, ಚೇತನ ಆಚಾರ್ಯ. ಉಡುಪಿಯಿಂದ ನಾನು ಮತ್ತು ನನ್ನ ಅಮ್ಮ ಹೊರಟು ಈ ನಮ್ಮ ಸೂಪರ್ ಸಿಂಗರ್ ಆ ಪ್ಲೇಸಿಗೆ ಬಂದಮೇಲೆ ಆ ಅಟ್ಮಾಸ್ಫಿಯರೇ ಡಿಫ್ರೆಂಟ್ ಇತ್ತು. ಸುಮಾರು ಜನ ಬಂದಿದ್ದರು. ಎಷ್ಟು ಜನರ ಮಧ್ಯದಲ್ಲಿ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆಗ್ಬೋದೇನೋ ಒಂದು ಸಣ್ಣ ಡೌಟ್ ಇತ್ತು ನನಗೆ. ಹೋದ ರೌಂಡಲ್ಲಿ ಗುರುಕಿರಣ್ ಸರ್ ಬರ್ತಾರೆ ಅಂತ ನನಗೆ ಗೊತ್ತಾಯಿತು. ಗುರುಕಿರಣ್ ಸರ್ ಮುಂದೆ ಹಾಡ್ಲಿಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಆ ಸಾಂಗ್ ಎಲ್ಲ ಹಾಡಿ ಆದಮೇಲೆ ನನಗೆ ಜಡ್ಜಸ್ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟರು. You created an aura over here when you sang. It was so nice. I mean, I was really looking at the stage upstairs where the voice is coming from. Very clear and crisp. Superb it was. Ori singers bannaga, I am getting confused. Okay, Dakshina Kannada has got this much singers on there. It's a treasure actually. I'm very, very proud of Mangalore today. ವಿಜಯನಾಥ್ ಸರ್ ಸಹ ಹೇಳಿದರು, ನಾನು ನಿನ್ನ ಸಾಂಗ್ ಕೇಳಲಿಕ್ಕೆ ಕಾಯ್ತಾ ಇದ್ದೆ ಅಂತ. ಆದರೆ ರಾಜ್ ಸರ್ ಹೇಳಿದರು, ನೀನು ಯಾವಾಗಲೂ ವೆಸ್ಟರ್ನ್ ಸಾಂಗ್ಸನ್ನು ಹಾಡಬೇಡ, ಡಿಫ್ರೆಂಟ್ ಟೈಪ್ ಆಫ್ ಸಾಂಗ್ಸನ್ನು ಸೆಲೆಕ್ಟ್ ಮಾಡು ಅಂತ ಹೇಳಿದರು. You are into more of western genre kind of songs. Next time I'll try. Because you got a capacity, I know that. ನಿಮ್ಮ ವಾಯ್ಸ್ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿದೆ. You came from classical background family. ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ಫ್ಯೂಚರ್ ಮೇ ಬಿ ಜಸ್ಟ್ ಟ್ರೈ ವಿತ್ ಸಮ್ ಅದರ್ ಕೈಂಡ್ ಆಫ್ ಸಾಂಗ್ಸ್ ಆಲ್ಸೋ. ಅದಕ್ಕೋಸ್ಕರ ಈ ರೌಂಡಲ್ಲಿ ನಾನು ಕ್ಲಾಸಿಕಲ್ ಬೇಸ್ಡ್ ಸಾಂಗ್ ಬಾಜಿರಾವ್ ಮಸ್ತಾನಿ ಆ ಫಿಲ್ಮಿದು ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿದೆ.
तुझे याद कर लिया है. ನೆಕ್ಸ್ಟ್ ಆಯತ್ ಅಂತ ಒಂದು ಸಾಂಗ್ ಆದ ಕೂಡಲೇ ನಾನು ನಿಯತ್ ಖರಾಬ್ ಹೇ ಅಂತ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿದೆ. ಅದು ಆ್ಯಕ್ಚುಲಿ ಅದು ಟಫ್ ಸಾಂಗ್. ಅದು ನಾನು ಈ ಸ್ಟೇಜಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ ಆಫ್ ಸಾಂಗನ್ನು ಹೇಳಬೇಕು ಅಂತ ಎನ್ಸ್ಕೊಂಡೆ. ಥೋಡಾ ಥೋಡಾ ಸವಾಬ್ ಹೈ, ಥೋಡಾ ಥೋಡಾ ಗುನಾಹ್ ಹೈ, ಫಿತರತ್ ये तेरी ना खुली किताब है, तेरी नीयत खराब है, थोड़ा थोड़ा सवाब है, थोड़ा थोड़ा गुनाह है, फितरत ये तेरी ना खुली किताब है, तेरी नीयत खराब है. जाने क्या है कहानी ये तो बता, किस पे नजर है किसकी फिक्र है ये तो बता, फितरत भी तेरी ना खुली किताब है, तेरी नियत खराब है, खराब है, खराब है. बेताबी है अरे चाल में ढूंढे जवाब सवाल में, फितरत भी तेरी ना खुली किताब है, तेरी नीयत ಖರಾಬ್ ಹೈ. ನಿಯತ್ ಖರಾಬ್ ಹೇ ಸಾಂಗ್ ಹಾಡಿ ಆದಮೇಲೆ ನನಗೆ ತುಂಬ ಖುಷಿ ಆಯಿತು. ಆದಮೇಲೆ ಜಡ್ಜಸ್ಸಿಂದ ಸಹ ಒಳ್ಳೆ ಕಮೆಂಟ್ ಸಿಕ್ಕಿತ್ತು. ಪರ್ಫಾರ್ಮೆನ್ಸ್ ತುಂಬ ಲಾಯ್ಕಿತ್ತು ಅಂತ ನನಗೆ ಹೇಳಿದರು. ಇಟ್ ವಾಸ್ ನಾಟ್ ಅ ಕಾಮನ್ ಪ್ಯಾಟರ್ನ್. ಎಲ್ಲಿ ಅಂದರೆ ಒಂದು ನೋಟ್ ಸ್ಟಾರ್ಟ್ ಆಗುತ್ತೆ, ಬಟ್ ಎಕ್ಸಾಕ್ಟ್ಲಿ ಆ ನೋಟಲ್ಲಿ ಇರಲ್ಲ ನೀವು. 2 ನೋಟ್ಸ್ ಇರುತ್ತೆ, ಒಂದು ನೋಟಿಂದ ಸ್ಲಿಪ್ ಆಗಿ ಹೋಗ್ತಿರಲ್ಲ. ಅದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಅದು. ಥ್ಯಾಂಕ್ ಯು. ಅಲ್ಲಿ ಒಂದು ಒಳ್ಳೆ ಗಾಯಕರ ಲಕ್ಷಣಗಳು ಕಾಣಿಸುವಂಥ ಒಂದು ಸ್ಪಾಟ್ ಅದು. ಯು ಡಿಡ್ ಇಟ್. ಥ್ಯಾಂಕ್ ಯು ಸರ್. ವಿಬ್ರಾಟೋಸ್ ಸ್ಪೆಷಲಿ ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ಹಾಡುವಂಥ ವಿಬ್ರಾಟೋಸ್ಗಳು, ಎಸ್ಪೆಷಲಿ ವಿಬ್ರಾಟೋಸ್ಗಳಲ್ಲಿ ಕೂಡ ಒಂದು ಫಾರ್ಮ್ಯಾಟ್ಸ್ಗಳಿದೆ. ಅದು ಸಿಂಗಿಂಗ್ ಮೋಡ್ ಥರ ಹೋಗಬೇಕು, ಎಸ್ಪೆಷಲಿ ತಾಳದ ಜೊತೆ ಕೂಡ ಬ್ಲೆಂಡ್ ಆಗಬೇಕು. 2 ವಿಷಯ ಇದೆ ಅಲ್ಲಿ. ವಿಬ್ರಾಟೋಸ್ ಹಾಡುವಾಗ ಸುಮ್ಮನೆ ಅಂತ ಹಾಡ್ಬೋದು, ಅದು ವಿಬ್ರಾಟೋ ಆಗಲ್ಲ. ಅದು ವಾಯ್ಸನ್ನು ಸಿಂಪ್ಲಿ ವೈಬ್ರೇಟ್ ಮಾಡಿದಾಗುತ್ತೆ. ವಿಬ್ರಾಟೋ ಈಸ್ ಸಮಥಿಂಗ್ ಲೈಕ್ ಗೋಸ್ ವಿತ್ ದ ರಿದಮ್ ಆ್ಯಂಡ್ ದ ಫೀಲ್. ಅದು ತುಂಬ ಚೆನ್ನಾಗಿದೆ ನೀವು ಹಾಡಿರುವಂಥದ್ದು. Shruti, Tala, Buddu, there are a lot of other features in the song which you have tried to imitate, and it was very natural. When it came to it, it was very natural. But one thing definitely it shows you have taken loads of time for this. Unjao, everything. I like the control and because for your age, okay, you're lucky that you got a teacher at home. For your age, getting this control is good. Thank you. Okay. ಈಗ ನೆಕ್ಸ್ಟ್ ಸೂಪರ್ ಸಿಂಗರಲ್ಲಿ ನೆಕ್ಸ್ಟ್ ರೌಂಡ್ ಹಂಸಲೇಖ ರೌಂಡ್ ಅಂತ ಫಿಕ್ಸ್ ಆಯಿತು. ಆದಮೇಲೆ ಹಂಸಲೇಖ ರೌಂಡ್ ಅಂತ ಹೇಳಿದ ಕೂಡಲೇ ನನಗೆ ಯಾವ ಸಾಂಗ್ ಸೆಲೆಕ್ಟ್ ಮಾಡೋದು ಅಂತ ಒಂದು ಇದು ಬಂತು. ಆಗ ನಾನು ಎನ್ಸ್ಕೊಂಡೆ ಮಹಾಪ್ರಾಣ ದೀಪಂ ಹಾಡ್ಬೋದು ಅಂತ ಎನ್ಸ್ಕೊಂಡೆ. ಬ್ರೆತ್ಲೆಸ್ ಸಾಂಗನ್ನು ಒಂದು ಟ್ರೈ ಮಾಡುವ ಅಂತ ಎನ್ಸ್ಕೊಂಡೆ. ಆ್ಯಕ್ಚುಲಿ ಇಟ್ ಈಸ್ ಅ ಟಫ್ ಸಾಂಗ್. ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಅಮ್ಮ ಎಲ್ಲ ಹೇಳ್ತಿದ್ರು, ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಅದು ಇನ್ನೂ ಪ್ರಾಪರಾಗಿ ಬರಬೇಕದು, ಸ್ಪಷ್ಟತೆ ಇರಬೇಕು ವರ್ಡ್ಸಲ್ಲಿ ಅಂತೆಲ್ಲ ಹೇಳಿದರು. ಆದಮೇಲೆ ಎಲ್ಲ ಆದ ಕೂಡಲೇ
ಈ ಸೂಪರ್ ಸಿಂಗರ್ ರೌಂಡಿಗೆ ಬಂದ ಕೂಡಲೇ ನಾನು ಈ ಸಾಂಗನ್ನು ಹಾಡಿದೆ. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾದಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಓಮಾಕಾಂತಿಬೀಜಂ ಮಾದೇವಿ ತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ನಮಃ ಶಂಕರಾಯ ಚ ಮಯಸ್ತರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ಹಾಡಿ ಆದಮೇಲೆ ನನಗೆ ಓಕೆ ನಾನು ಲೆವೆಲ್ ಬೆಸ್ಟ್ ಕೊಟ್ಟಿದ್ದಾನೆ ಅಂತ ಅನಿಸಿತು. ಆದಮೇಲೆ ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಬೋದು ಅಂತ ಎನಿಸ್ಕೊಂಡೆ ನಾನು. ಆದರೆ ಇಲ್ಲಿ ಮನೇಲಿ ಪ್ರಾಕ್ಟೀಸ್ ಮಾಡಿದ ಹಾಗೆ ಇಟ್ ವಾಸ್ ನಾಟ್ ಅಪ್ ಟು ದ ಲೆವೆಲ್. ಓಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ಋತಶತಯಂಗಮಂ ಚತುರಧರಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ನವರಸಮನೋಹರಂ ದಶದಿಶಾಸುಮಲಂ ಏಕಾದಶೋಜ್ವಲಂ ಏಕನಾಥೇಶ್ವರಂ ಪ್ರಸ್ತುತಿವಶಂಕರಂ ಪ್ರಣತಜನಕಿಂಕರಂ ಓ ದುರ್ಜನ ಭಯಂಕರಂ ಸಜ್ಜನ ಶುಭಕರಂ ಓ ಪ್ರಾಣಿಭವಕಾರಕಂ ಪ್ರಕೃತಿಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಾಮಧುರ ಪಂಚಾಕ್ಷರಿ ಮಂತ್ರಪಾಶಂ ಮಾರ್ಷವರ್ಷ ಪ್ರವರ್ಷ ಸುಶಿಕ್ಷಾ. ನಮೋ ಹರಾಯ ಚ ಸ್ವರಹರಾಯ ಪುರಹರಾಯ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿತ್ಯಾಯ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ಡಂ 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 ಕಾಡಿನಾಡನವ ತಾಂಡವಾಟಂಬ ತದ್ದಿಮ್ಮಿ ತಕ ಧಿಮ್ಮಿ ಧಿಮ್ ಧಿಮ್ಮಿ ಧಿಮಿ ಧಿಮ್ಮಿ ಸಂಗೀತ ಸಾಹಿತ್ಯ ಶುಭ ಕಮಲ ಬಂಬರ್ ಓಂಕಾರ ಶ್ರೀಂಕಾರ ಗ್ರೀಂಕಾರ ಐಂಕಾರ ಮಂತ್ರ ಬೀಜಂ ಮಂಜುನಾಥೇಶ್ವರ ಋಗ್ವೇದ ವಾದ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಅಥರ್ವ ಪ್ರಭಾತಂ ಪುರಾಣೀತಿಹಾಸ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿರುದ್ಧಂ ಸುಷಿದ್ಧಂ ಮಕಾರಂ ಶಿಕಾರಂ ವಕಾರಂ ಯಕಾರ ನಿಕಾಕಾರ ಸಾಕಾರ ಸ ಮಹಾಕಾಲಕ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಾಸ ಜತಾಜೋತರಂಗೈಕ ಗಂಗಾ ಸುಚಿತ್ರಂ ಜ್ವಲಜ್ಯೋತ್ರ ನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶವಾಸಂ ಮಹಾಭಾನುಲಿಂಗಂ ಮಹಾವರ್ತ್ರವರ್ಣ ಸುವರ್ಣ ಪ್ರವರ್ಣ. ಈಗ ಸಾಂಗ್ ಹಾಡಿ ಆದಮೇಲೆ ಕಿಟ್ಟು ಸರ್ ಹೇಳಿದರು ಟ್ರ್ಯಾಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಂತ. ಹಾಗೆ ಅವ್ರು ಹೇಳಿದರು ಬಟ್ ದ ಸಾಂಗ್ ವಾಸ್ ನೀ ಹಾಡಿದ ಸಾಂಗ್ ರಿಯಲಿ ಲೈಕ್ ಇತ್ತು ಅಂತ. ಆದಮೇಲೆ ಹಾಗೆ ಗುರುಕಿರಣ್ ಸರ್ ಹೇಳಿದರು ಸಾಂಗ್ ನೀ ಲೈಕ್ ಹಾಡಿದಿ, ಆದರೆ ನೀನು ನೇಸಲಲ್ಲಿ ಹಾಡಿದಾಗ ಅನಿಸ್ತಿತ್ತು ಅಂತ ಹೇಳಿದವರು. ಆದಮೇಲೆ ವಿಜಯಣ್ಣ ಸರ್ ಹೇಳಿದರು ಸಾಂಗ್ ವಾಸ್ ರಿಯಲಿ ಗುಡ್, ಆದಮೇಲೆ ನಿನ್ನ ಏಜಿಗೆ ಇಟ್ ವಾಸ್ ಎಕ್ಸಲೆಂಟ್ ಅಂತ ಹೇಳಿದರು. ಬ್ಯಾಕ್ಗ್ರೌಂಡಲ್ಲಿ ಶ್ರುತಿ ಕೇಳಿಸ್ತಾ ಇರಲಿಲ್ಲ, ಒಂದು ತಬ್ಲಾದ ಟೋನ್ ಕೇಳಿಸ್ತಾ ಇತ್ತು. ಶ್ರುತಿ ಆಕ್ಚುಲಿ ಪಿಚ್ ಲೋ ಮಾಡಿತ್ತಲ್ಲ, ಆಗ ಅದು ಶ್ರುತಿ ಎಲ್ಲ ಹೋಯ್ತು ಆ್ಯಕ್ಚುಲಿ. ಓಕೆ, ಈ ಪಾಯಿಂಟ್ ಇದೆಯಲ್ಲ, ಇದು ಮೇಜರ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಶ್ರುತಿ ಇಲ್ಲದೆ ರಾಗಗಳೇ ಇಲ್ಲ. ನೆಟ್ಟು ಬೇತಪುರ ಎವ್ರಿಥಿಂಗ್ ವಾಸ್ ಫೈನ್. ಮಹಾಪ್ರಾಣ ಬನ್ನಿ. ಮಹಾಪ್ರಾಣದೀಪಂ ಶಿವಂ. Okay, now this one, it is coming a little nasal. Inchina song, Mahapranadipam Shivam Shivam, that open Shivam Maha Mahapran, that comes along the nasal barbondo. I mean, I think for this pattern of songs, you have to be a little open.
for your age and for everything, you were superb and very good ending. And I'm very happy that you have come here also. I wish you all the best. ಇನ್ನೊಂದು ಏನು ಅಂತ ಹೇಳಿದರೆ, ಸಣ್ಣದಿರುವಾಗಿಂದಲೂ ನಾವು ವಿ ಮನೋಹರ್ ಡೈರೆಕ್ಟ್ ಮಾಡಿದ ಸಾಂಗ್ಸನ್ನೆಲ್ಲ ಕೇಳ್ತಾ ಇದ್ವು. ಈಗ ಏನಾಯ್ತಂದರೆ ಈ ರೌಂಡಲ್ಲಿ ವಿ ಮನೋಹರ್ ಸರ್ ಬರ್ತಾರೆ ಅಂತ ಹೇಳುವಾಗ ಇಟ್ ವಾಸ್ ಫುಲ್ ಎಕ್ಸೈಟ್ಮೆಂಟ್ ನನಗಿತ್ತು. ಆದಮೇಲೆ ನನಗೆ ನರ್ವಸ್ ಕೂಡ ಆಗ್ತಿತ್ತು. ಆದಮೇಲೆ ಆ ಸಾಂಗನ್ನು ಸೆಲೆಕ್ಟ್ ಮಾಡಿದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡುವಾಗ ಅಮ್ಮ ಹೇಳಿದರು, ದೇರ್ ಶುಡ್ ಬಿ ಮೋರ್ ಇಂಪ್ರೂವ್ಮೆಂಟ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟನ್ನು ಅವ್ರು ನೋಡ್ತಾರೆ ಅಂತ. ಆದಮೇಲೆ ವಿ ಮನೋಹರ್ ಸರ್ ಮುಂದೆ ಹಾಡೋದಂದರೆ ರಿಯಲಿ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆ ರೌಂಡಲ್ಲಿ ನಾನು ಪತಂಗವಾಗಿ ಅಂತ ಒಂದು ಸಾಂಗನ್ನು ಆಯ್ಕೆ ಮಾಡಿದೆ. ಪತಂಗವಾಗಿ ನಾ ಹಾಡಬಲ್ಲೆ, ತರಂಗವಾಗಿ ನಾ ತೇಲಬಲ್ಲೆ, ಸುಂದರ ಜೀರಿದೆ ಹಾಡಲೇ ಕುಣಿಯಲೇ. ಹಾಡಿ ಆದಮೇಲೆ ನನಗೆ ನಾನು ಲೆವೆಲ್ ಬೆಸ್ಟ್ ಕೊಟ್ಟಿದ್ದಾನೆ ಅಂತ ಅನಿಸಿತು. ಆದಮೇಲೆ ಈಗ ಕಮೆಂಟ್ಸಿಗೆ ಹೋದಾಗ ರಾಜ್ ಸರ್ ಹೇಳಿದರು, ಇಟ್ ವಾಸ್ ಅ ಸೂಪರ್ ಪರ್ಫಾರ್ಮೆನ್ಸ್, ಇಟ್ ವಾಸ್ ಅ ರಾಕಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದರು. ಏನು ಫುಲ್ ಇವತ್ತು ರಾಕಿಂಗ್ ಪರ್ಫಾರ್ಮೆನ್ಸ್ ವಿತ್ ಪರ್ಫಾರ್ಮೆನ್ಸ್. ಇಷ್ಟು ತನಕ ನಾನು ಐರನ್ ಈ ಪ್ರೆಸೆಂಟ್ ನೋಡಿಲ್ಲ. ನಾನು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಜೋಶಲ್ಲಿ ಆಡಿಬಿಟ್ರಿ ಇವತ್ತು. ಕಂಗ್ರಾಟ್ಸ್, ಚೆನ್ನಾಗಿತ್ತು. ರಾಜ್ ಸರ್ ಆದಮೇಲೆ ವಿ ಮನೋಹರ್ ಸರ್ ಇದು ಈಗ ಕಮೆಂಟ್ಸ್ ರೌಂಡ್ ಬಂತು. ಆಗ ನಾನು ತುಂಬ ಎಕ್ಸೈಟ್ ಆಗಿದ್ದೆ, ತುಂಬ ಖುಷಿಯಲ್ಲಿದ್ದೆ ನಾನು. ಅವರು ತುಂಬ ಒಳ್ಳೆ ಕಮೆಂಟ್ಸನ್ನು ಕೊಟ್ಟರು. ದ ಪಿಚ್ಚಿಂಗ್ ವಾಸ್ ರಿಯಲಿ ಗುಡ್ ಅಂತ ಹೇಳಿದರು. ಆದಮೇಲೆ ನೆಕ್ಸ್ಟ್ ಹಾರ್ಡ್ ವರ್ಕ್ ಮಾಡಿ ಇನ್ನೂ ಹಾಡಬೇಕು ಅಂತ ಹೇಳಿದರು. ಆದಮೇಲೆ ನೆಕ್ಸ್ಟ್ ಹೋದಾಗ ಗುರುಕಿರಣ್ ಸರ್ ಹೇಳಿದರು, ಇನ್ನೂ ಲೈಕ್ ಮಾಡಿ ಹಾಡ್ಬೋದಿತ್ತು, ಬಟ್ ಇಟ್ ವಾಸ್ ಗುಡ್ ಅಂತ ಹೇಳಿದರು. ಸುಪ್ರಿಯಾ ಅವರು ಹಾಡಿದ್ದ ಎಲ್ಲೆಲ್ಲಿ ಪಾಸ್ ಅವರು ಕೊಟ್ಟಿದ್ದಾರೋ ಅಲ್ಲಿ ನೀವು ಕೊಟ್ಟಿರಲಿಲ್ಲ. ಸ್ವಲ್ಪ ಒಂಚೂರು ಸಣ್ಣ ಪುಟ್ಟ ಚೇಂಜಸ್ ಇತ್ತು, ಪರವಾಗಿಲ್ಲ. ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಿತ್ತು ಹಾಡಲ್ಲಿ. ಆ ಪೋರ್ಷನ್ ಈ ಸಾಂಗ್ ಪ್ಯಾಟರ್ನ್ಗೆ ಸ್ಟೈಲಿಗೆ ಇಟ್ ಕ್ಯಾನ್ ಬಿ ಮೋರ್ ಕಂಟ್ರೋಲ್ಡ್ ಅಂತ ನನ್ನ ಒಂದು ಕಂಟ್ರೋಲ್ಡು Panoli, that may sound a little better. You were very open, actually open singing it there, but particularly e song you could have controlled a little more on this. Sustains onde ಜಾಸ್ತಿ ಆಡಂದೆ ಏನಿದೆ ಈ ಸಾಂಗ್ ಇಡು, ಬಟ್ ಅದರ್ವೈಸ್ ಗುಡ್. ಆದರೆ ಹೋದ ರೌಂಡಲ್ಲಿ ನನಗೆ ಟ್ರ್ಯಾಕ್ ಪ್ರಾಬ್ಲಮ್ ಬಗ್ಗೆ ಎಲ್ಲ ಹೇಳಿದರು.
ನನಗೆ ಈ ಸತಿ ಒಳ್ಳೆ ಕಮೆಂಟ್ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. Dadap, on a comparison, suppose you have sung much better in the previous episode, expectation will definitely go up. So you have to work a little more harder. Okay? Good. ನೆಕ್ಸ್ಟ್ ಈಗ ಗುರುಕಿರಣ್ ಸರ್ ಹಾಡಿದ ಒಂದು ರೌಂಡ್ ಬಂತು. ನಾನು ಯೂಶ್ವಲಿ ಈಗ ಗುರುಕಿರಣ್ ಹಾಡಿದ ಒಂದು ಸಾಂಗ್ ಅಂತ ಹೇಳಿದಾಗ ನನ್ನ ಅಮ್ಮ ಹೇಳಿದರು, ಒಂದು ಚಿನ್ನಮ್ಮ ಅಂತ ಒಂದು ಸಾಂಗ್ ಉಂಟು, ಅದನ್ನು ಹಾಡು ಅಂತ ಹೇಳಿದರು. ಆ್ಯಕ್ಚುಲಿ ಏನಂದರೆ ಈ ಚಿನ್ನಮ್ಮ ಸಾಂಗನ್ನು ಗುರುಕಿರಣ್ ಸರ್ ಮತ್ತು ಅಮ್ಮ ಒಟ್ಟಿಗೆ ಹಾಡಿದ್ದು. ಇದರಲ್ಲಿ ಅಮ್ಮ ನನಗೆ ತುಂಬ ಹೆಲ್ಪ್ ಮಾಡಿದರು ಕರೆಕ್ಷನ್ಸ್ ಎಲ್ಲ ಮಾಡಲಿಕ್ಕೆ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟನ್ನು ಅಮ್ಮ ಕರೆಕ್ಟ್ ಮಾಡಿದರು. ಆದಮೇಲೆ ಅಮ್ಮನ ಒಂದು ಸುಮಾರು ಸಲ ಹಾಡಿದೆ. ಯಾಕಂದರೆ ಅಮ್ಮ ಹೇಳ್ತಿದ್ರು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಗುರುಕಿರಣ್ ಸರ್ ಹಾಡಿದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ನೆಗೆಟಿವ್ ಕಮೆಂಟ್ಸ್ ಬರಬಾರ್ದು ಅಂತ ಹೇಳಿದರು. ಹಾಡಿ ಆದಮೇಲೆ ನನಗೆ ತುಂಬ ಖುಷಿಯಾಯಿತು. ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ ಹಾಗೆ ನನಗೆ ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡಿದಾಗಾಯ್ತು ನನಗೆ. ಆದಮೇಲೆ ಇದು ಏನು ವಿಶೇಷ ಅಂದರೆ ಇದರಲ್ಲಿ ಅಮ್ಮ ಮತ್ತು ಗುರುಕಿರಣ್ ಸರ್ ವೇದಿಕೆಗೆ ಬಂದು ಹಾಡಿದರು. ಇಂತಹ ಒಳ್ಳೆಯ ಅಪಾರ್ಚುನಿಟಿ ನನಗೆ ನೋಡಲಿಕ್ಕೆ ಸಿಕ್ಕಿತು. ಆದಮೇಲೆ ಅಮ್ಮ ಪರ್ಟಿಕ್ಯುಲರ್ ಆಗಿ ಅಮ್ಮನ ನೋಡಾಗ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಅಮ್ಮನ ಹಾಗೆ ನಾನು ಆಗಬೇಕು ಅಂತ, ಹೆಸರನ್ನು ಗಳಿಸಬೇಕು ಅಂತ ನನಗೆ ಅನಿಸಿತು. ಚಿನ್ನಮ್ಮ 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 ತುಂಬಾನೇ ಚಳಿ ಚಳಿ ನಾರ ಕೊಡುಗರಮ್ಮ. ಹೇ ಚಿನ್ನಮ್ಮ ಚಿನ್ನಮ್ಮ ತುಂಬಾನೇ ಚಳಿ ಚಳಿ ನಾರ ಕೊಡುಗರಮ್ಮ. ಕಂಗಾಲು ನವಿನಾಲು ಯಾಲು ಜಾರತಮ್ಮ ಕಾವು ಮೇವು ನಿದೆಯಂ. ಹೋಗಮ್ಮ ಹೋಗಮ್ಮ ನೀ ಹೇಳು ಮಾತನ್ನೆಲ್ಲ ನಂಬುವುದಿಲ್ಲ ಹೋಗಮ್ಮ. ಹೇ ಹೋಗಮ್ಮ ಹೋಗಮ್ಮ ನೀ ಆಡು ಆಟ ಎಲ್ಲ ನಂಗೂ ಗೊತ್ತು ಹೋಗಮ್ಮ. ಚುಬೆ ಚುಬ್ಬ 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 ಬೆಳ್ಳಿ ಚಕ್ಕಿಯ ತಂಗಿ ರಮ್ಮೆಯ ಪಾಪ ಪಂಗಿ ಮೆಲ್ಲ ಪಾರನೀತ. ರಂಗು ರಂಗಿನ ರಂಗಿ ಅವನನ್ನ ಮೋಹನಂಗಿ ಬೇಕ ಪಾರ ಎಂಬಿತ. ನಿನ್ನಂತ ಹೈದರು ಬನ್ ಹಿಂದೆ ಬಿದ್ದರು ಎಷ್ಟು ಮಂದಿ ಇದ್ದರು. ದಮ್ಮಯ್ಯ ಅಂದರು ಜಕ್ಕೆಲ್ಲ ಒಂಚೂರು ಸುತ್ತು ಹಂಗೆ ಹೋದರು. ಗೊತ್ತಪ್ಪ ನೀನದು ಬಾಯಾಜಿಗೆ ಹೇ ಹೋಗಪ್ಪ ನೀನು ರಾಣಿ ಮೇಲೆ ಯಾಕೋ ಶಂಕೆ. ಚಿನ್ನಮ್ಮ ಚಿನ್ನಮ್ಮ ತುಂಬಾನೇ ಚಿಳಿ ಚಿಳಿ ನೀನಾರ ಕೊಡುಗರಮ್ಮ. ಹೇ ಹೋಗಮ್ಮ ಹೋಗಮ್ಮ ನೀ ಹೇಳು ಮಾತನ್ನೆಲ್ಲ ನಂಬುವುದಿಲ್ಲ ಹೋಗಮ್ಮ. ಬೆಳ್ಳಿ ಚುಕ್ಕಿಯ ತಂಗಿ ಅವನನ್ನ ಬಾವ ಬಂಗಿ ಮೆಲ್ಲ ಬಾರಣೀತ. ರಂಗು ರಂಗಿನ ರಂಗಿ ಅವನನ್ನ ಮೋಹನಾಗಿ ಬೇಡ ಬಾರಿ ಅಮ್ಮುತ್ತ. ನಿನ್ನಂತ ಹೈದರು ಬೆನ್ ಹಿಂದೆ ಬಿದ್ದರು ಎಷ್ಟು ಮಂದಿ ಇದ್ದರು. ದಮ್ಮಯ್ಯ ಅಂದರು ಜಗ್ಗಿಲ್ಲ ಒಂಚೂರು ಸುತ್ತು ಹಂಗೆ ಹೋದರು. ಕತ್ತಮ್ಮ ನೀನಂತೂ ಮಾಯಾಜಿಕೆ. ಹೇ ಹೋಗಪ್ಪ ನೀನು ರಾಣಿ ಮೇಲೆ ಯಾಕೋ ಶಂಕೆ. ಚಿನ್ನಮ್ಮ ಚಿನ್ನಮ್ಮ ತುಂಬಾನೇ ಚಳಿ ಚಳಿ ಏನಾರ ಕೊಡುಗರಮ್ಮ. ಹೋಗಮ್ಮ ಹೋಗಮ್ಮ ನೀ ಹೇಳು ಮಾತು ಎಲ್ಲ ನಂಬುವುದಿಲ್ಲ ಹೋಗಮ್ಮ. ಈಗ ಕಮೆಂಟ್ಸ್ ಮೊದಲು ರಾಜ್ ಸರ್ ನನ್ನ ಅಮ್ಮನಿಗೆ ಪರ್ಟಿಕ್ಯುಲರ್ ಸಾಂಗ್ ಹಾಡಿದ್ದಕ್ಕೆ ಅಮ್ಮನಿಗೆ ಕಂಗ್ರ್ಯಾಚುಲೇಟ್ ಮಾಡಿದರು.
ಹಾಗೆ ರಾಜ್ ಸರ್ ಕಮೆಂಟಿಗೆ ಬಂದಾಗ ಇಟ್ ವಾಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್, ಅಲ್ಟಿಮೇಟ್ ಥ್ರೋ ಇತ್ತು ಸಾಂಗಲ್ಲಿ ಅಂತ ಹೇಳಿದರು. ಆದಮೇಲೆ ಗುರುಕಿರಣ್ ಸರ್ಗೆ ಬಂದಾಗ ಅದು ಆ್ಯಕ್ಚುಲಿ ಡುವೆಟ್ ಸಾಂಗ್, ಅದು ಆ ಮೇಲ್ ಪಿಚ್ ರೀಚ್ ಆಗಲಿಲ್ಲ ಅಂತ ಹೇಳಿದರು. ಆದಮೇಲೆ ಮನೋಹರ್ ಸರ್ ಹೇಳಿದರು ದ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್ ಅಂತ ಹೇಳಿದರು. ಮೇಡಮ್ ಥ್ಯಾಂಕ್ ಯು, ಇಫ್ ಯು ಆರ್ ದೇರ್, ಇಟ್ಸ್ ಅ ವೆರಿ ಗುಡ್ ರೆಂಡಿಷನ್. ಥ್ಯಾಂಕ್ ಯು ಮ್ಯಾಮ್, ಇಟ್ ವಾಸ್ ನೈಸ್ ಸಾಂಗ್. So ನಿಮ್ಮ ಥ್ರೋ that it was showing like that rendition, voice throw, it was ultimate, I'll tell you. Thank you. And vibratos, that western accent everywhere, like ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, it was sounding very good. ಫೀಮೇಲ್ ಪೋರ್ಷನ್ ಚೆನ್ನಾಗಿ ಆಡಿದ್ದಾಳೆ. ಆ್ಯಕ್ಚುಲಿ ಮೇಲ್ ಅವಳಿಗೆ ಐ ಫೆಲ್ಟ್ ಇಟ್ ವಾಸ್ ಟೂ ಹೈ ಫಾರ್ ಹರ್. ಸೊ ನನಗೆ ಹೇಳ್ಬೇಕಾದ್ರೆ ನೋಟ್ಸ್ ಸ್ವಲ್ಪ ರೀಚ್ ಆಗಿಲ್ಲ ಐರಾ. ನೋಟ್ ಸ್ವಲ್ಪ ಐ ಥಿಂಕ್ ಯು ಫೌಂಡ್ ಇಟ್ ಟಫ್, ದ ಮೇಲ್ ಪೋರ್ಷನ್ಸು. ಅದರ್ ಪೋರ್ಷನ್ಸ್ ಪಿಚಿಂಗ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಮೇಲ್ ರೀಚ್ ಆಗ್ತಾ ಇರಲಿಲ್ಲ. ನಾನು ಹೇಳೋದು ಇಟ್ ವಾಸ್ ಟೂ ಹೈ ಫಾರ್ ಯೋರ್ ವಾಯ್ಸ್, ಅದು ನೋಟ್ ರೀಚ್ ಆಗ್ತಾ ಇರಲಿಲ್ಲ. ಸೊ ಐ ಥಿಂಕ್ ದಟ್ ಕಾಂಪಿಟೇಷನ್ ಕೌಂಟ್ ಆಗುತ್ತೆ. ವಾಯ್ಸ್ ಮಾಡ್ಯುಲೇಷನ್ನು ಇದೆಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ನಾನು ಸಾಂಗ್ ಹಾಡಿ ಆದಮೇಲೆ ನಂಗೆ ಅನಿಸಿತು ನಾನು ಲೈಕ್ ಹಾಡಿದ್ದಾನೆ ಅಂತ. ಆದರೆ ಇಂಥ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸಿಂದ ನನಗೆ ಫ್ಯೂಚರಿಗೆ ತುಂಬ ಯೂಸ್ ಆಗ್ತದೆ. ಆದಮೇಲೆ ನಾನು ಈಚ್ ಆ್ಯಂಡ್ ಎವ್ರಿ ಪರ್ಫಾರ್ಮೆನ್ಸಿಗೆ ಇದು ಮಾತ್ರ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಪರ್ಫಾರ್ಮೆನ್ಸಿಗೆ ನಾನು ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋದೆ. ಇನ್ನೂ ಅದನ್ನು ಇಂಪ್ರೂವೈಸೇಷನ್ ಮಾಡಿ ಇನ್ನೂ ಲೈಕ್ ಮಾಡಿ ಹಾಡ್ತೀನಿ.